ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಸ್ಯಾನಿಟೈಸರ್ ಕೊರತೆಯಾಗಿತ್ತು. ಆದರೆ ಈ ಕೊರತೆಯನ್ನು ನೀಗಿಸುವಲ್ಲಿ ಅಬಕಾರಿ ಇಲಾಖೆ ಮುಖ್ಯ ಪಾತ್ರ ವಹಿಸಿದ್ದು, ಉಡುಪಿ ಮಾತ್ರವಲ್ಲದೆ ಮಂಗಳೂರಿಗೂ ಸ್ಯಾನಿಟೈಸರ್ ಪೂರೈಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ದೇಶದಲ್ಲಿ ಕೊರೋನಾ ಲಗ್ಗೆ ಇಟ್ಟ ನಂತರ ಎಲ್ಲಾ ಕಡೆ ಸ್ಯಾನಿಟೈಸರ್ ಕೊರತೆಯಾಗಿತ್ತು. ಇದು ಬುದ್ಧಿವಂತರ ಜಿಲ್ಲೆ ಉಡುಪಿಗೂ ಬಿಸಿ ತಟ್ಟಿದ್ದು ತಪ್ಪಲ್ಲ. ಕೊರೋನಾ ವಿರುದ್ಧ ಹೋರಾಡುವ ಸರ್ಕಾರಿ ವೈದ್ಯರು, ನರ್ಸ್, ಆರೋಗ್ಯ ಸಹಾಯಕರು, ಇಲಾಖಾ ಸಿಬ್ಬಂದಿ, ಅಧಿಕಾರಿಗಳು, ಕಂದಾಯ ಇಲಾಖಾ ಅಧಿಕಾರಿಗಳು, ಪೊಲೀಸ್ ಇಲಾಖೆಗೆ ಸ್ಯಾನಿಟೈಸರ್ ಅಗತ್ಯತೆ ಇತ್ತು. ಈ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಉತ್ಪಾದಿಸುವ ಕಾರ್ಯಕ್ಕೆ ಮುಂದಾಗಿದ್ದು, ಉಡುಪಿ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಔಷಧ ಇಲಾಖೆಯ ಅನುಮತಿ ಪಡೆದು ಸ್ಯಾನಿಟೈಸರ್ ಉತ್ಪಾದಿಸಲು ಮತ್ತು ಮಾರಾಟ ಮಾಡಲು 2025ರವರೆಗೆ 5 ವರ್ಷದ ಲೈಸೆನ್ಸ್ ಪಡೆದುಕೊಂಡಿದೆ. ಪಡುಬಿದ್ರಿಯ ಶಿರ್ವದ ಡಿಸ್ಟಿಲರ್ಸ್ ಘಟಕದಲ್ಲಿ ಗುಣಮಟ್ಟದ ಸ್ಯಾನಿಟೈಸರ್ಸ್ ತಯಾರಿಸಲಾಗುತ್ತಿದೆ. ಮಂಗಳೂರಿಗೂ ಪೂರೈಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡ ಉಡುಪಿಯ ಅಬಕಾರಿ ಇಲಾಖೆ ಈಗಾಗಲೇ 1800 ಲೀಟರ್, ಉಡುಪಿ ಜಿಲ್ಲಾಡಳಿತಕ್ಕೆ 1643 ಲೀಟರ್ ಸ್ಯಾನಿಟೈಸರ್ ಪೂರೈಸಿದ್ದು, ಸದ್ಯಕ್ಕೆ 375 mlನ ಬಾಟಲ್ನಲ್ಲಿ ಸ್ಯಾನಿಟೈಸರ್ ಪೂರೈಕೆ ಮಾಡಲಾಗುತ್ತಿದೆ ಎಂದು ಉಡುಪಿಯ ಅಬಕಾರಿ ಉಪಾಯುಕ್ತ ನಾಗೇಶ್ ಕುಮಾರ್ ತಿಳಿಸಿದ್ದಾರೆ. ಇನ್ನು 2000 ಲೀಟರ್ಗೆ ಬೇಡಿಕೆ ಇದ್ದು, ಮುಂದಿನ ವಾರ ಮತ್ತೆ ಉತ್ಪಾದಿಸಿ ಪೂರೈಸಲಾಗುವುದೆಂದು ತಿಳಿಸಿದ್ದಾರೆ. ಈ ಸ್ಯಾನಿಟೈಸರ್ ತಯಾರು ಮಾಡೋದ್ರಲ್ಲಿ ಮುಖ್ಯವಾಗಿ ನಾವು ಎಥನಾಲ್ನ ಬಳಸ್ತಿದ್ದೀವಿ. ಆ್ಯಸ್ ಪರ್ ಗೈಡ್ಲೈನ್ಸ್ ಪ್ರಕಾರ, WHO ಗೈಡ್ಲೈನ್ಸ್ ಪ್ರಕಾರ 70% ಜಾಸ್ತಿ ಆಲ್ಕೋಹಾಲ್ ಇದ್ದರೆ ಮಾತ್ರ ಕರೋನಾ ಕ್ರಿಮಿ ಅನ್ನೋದನ್ನು ಸೂಕ್ಷ್ಮಾಣುವನ್ನು ಸಾಯಿಸ್ಬೋದಾಗಿರ್ತದೆ. ಹಾಗಾಗಿ ಅದರ ಪ್ರಕಾರ ನಮಗೆ ಲೈಸೆನ್ಸ್ ನೀಡೋದ್ರಲ್ಲಿ 80% ಆಲ್ಕೋಹಾಲನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು 80% ಆಲ್ಕೋಹಾಲ್, 1.435% ಗ್ಲಿಸರಾಲ್, 0.125% ಹೈಡ್ರೋಜನ್ ಪರಾಕ್ಸೈಡ್, ಉಳಿದಂತೆ ಡಿಮಿನರಲೈಸ್ಡ್ ವಾಟರ್ನ ಇದನ್ನು ಮಿಶ್ರಣ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟ ಕಲರನ್ನು ಹಾಕಿ ಸ್ಯಾನಿಟೈಸರ್ನ ತಯಾರು ಮಾಡಿದ್ದೀವಿ. ಇದಕ್ಕೆ ಪ್ರಸ್ತುತ ನಾವೀಗ ಒಂದು 3 ಬ್ಯಾಚ್ಗಳಾಗಿ ಸ್ಯಾನಿಟೈಸರ್ನ ತಯಾರು ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ ನಮಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತದಿಂದ ಮತ್ತು ಎಕ್ಸ್ಟ್ರಾ ಸ್ಯಾನಿಟೈಸರ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಮತ್ತು ನಮಗೆ ರಾ ಮೆಟೀರಿಯಲ್ಸನ್ನು ಅಗತ್ಯಕ್ಕೆ ಅನುಗುಣವಾಗಿ ಸ್ಯಾನಿಟೈಸರ್ನ ಮುಂದಿನ ದಿನಗಳನ್ನು ಸಹ